ತಮಿಳುನಾಡು ವಿಧಾನಸಭಾ ಚುನಾವಣೆ 2026ರ ಫಲಿತಾಂಶ ರಾಜ್ಯ ರಾಜಕೀಯದಲ್ಲಿ ಒಂದು ಹೊಸ ಯುಗ, ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ನಟ ವಿಜಯ್ ನೇತೃತ್ವದ ತಮಿಳ್ ವೆಟ್ರಿ ಕಳಂಗಂ ಟಿವಿಕೆ ಪಕ್ಷ ಬರೋಬ್ಬರಿ 180 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ದೊಡ್ಡದೊಂದು ಅಲೆಯನ್ನು ಸೃಷ್ಟಿಸಿದೆ. ಡಿಎಂಕೆ ಆ ಒಂದು ಅಲೆಯಲ್ಲಿ ಮುಳುಗಿ ಹೋಗಿದೆ. ಎಐಡಿಎಂಕೆ ಆ ಒಂದು ಸುನಾಮಿಯಲ್ಲಿ ಮುಳುಗಿ ಹೋಗಿದೆ. ಯಾರು ಕೂಡ ಇದರ ಬಗ್ಗೆ ಊಹಿಸಿರಲಿಲ್ಲ, ಯಾರು ಕೂಡ ವಿಚಾರ ಮಾಡಲಿಲ್ಲ. ಏನೋ ಒಬ್ಬ ಆ್ಯಕ್ಟರು ತನ್ನ ಆ್ಯಕ್ಟಿಂಗನ್ನು ಮಾಡೋಕ್ಕೆ ಬಂದಿದ್ದಾನೆ, ರಾಜಕೀಯಕ್ಕೆ ಎಂಟ್ರಿ ಪಡೆದಿದ್ದಾನೆ, ಕಮಲ್ ಹಾಸನ್ ತನ ಬರ್ತಾನೆ, ಕಮಲ್ ಹಾಸನ್ ಥರ ಹೋಗ್ತಾನೆ ಅಂತ ಜನ ಭಾವಿಸಿದ್ರು. ಅದೇ ಥರ ನೀವು ನೋಡಿರ್ಬೋದು, ಹಿಂದೆ ಚಿರಂಜೀವಿ ಕೂಡ ಆಂಧ್ರ ಪ್ರದೇಶದಲ್ಲೂ ಇದೇ ರೀತಿಯ ಒಂದು ಆಟವನ್ನು ಆಡಿದ್ರು. ಕೊನೆಗೆ ಅವರು ಸರಿಯಾಗಿ ರಾಜಕೀಯದಲ್ಲಿ ನಿಲ್ಲಕ್ಕೆ ಆಗಲಿಲ್ಲ. ಕಾರಣ ಫ್ಯಾನ್ಸ್ ಸಿನಿಮಾದಲ್ಲಿ ಇರೋದು ಬೇರೆ, ಆದರೆ ರಾಜಕೀಯ ರಂಗದಲ್ಲಿ ಇರೋದು ಬೇರೆ. ಹೀಗಾಗಿ ಇವರು ಕೂಡ ಅದೇ ಥರ ವಾಪಸ್ಸು ಹೋಗ್ತಾರೆ ಅಂತ ತುಂಬ ಜನ ಇಚ್ಛೆಪಟ್ಟಿದ್ರು ಹಾಗೂ ಕನಸು ಕೂಡ ಕಂಡಿದ್ರು. ಅದರಲ್ಲೂ DMK ಮತ್ತು AIDMK ಇವರೇನೋ ಬಂದು ಹೋಗ್ತಾನೆ ಹುಡುಗ ಅಂತ ತಿಳ್ಕೊಂಡಿದ್ರು. ಆದರೆ ಈ ಮಟ್ಟಕ್ಕೆ ಸುನಾಮಿ ಬರುತ್ತೆ ಅಂತ ಇಬ್ಬರೂ ಕೂಡ ಅಂದ್ಕೊಂಡಿರಲಿಲ್ಲ. ಕಾಂಗ್ರೆಸ್ ಪಕ್ಷ ಕೂಡ ಅಂದ್ಕೊಂಡಿರಲಿಲ್ಲ, BJP ಕೂಡ ಅಂದ್ಕೊಂಡಿರಲಿಲ್ಲ. ಯಾವ ಮಟ್ಟಕ್ಕೆ ಸುನಾಮಿ ಬಂತು ಅಂದರೆ ಬೇಡ ಅದು. ಆದರೆ ಈ ಸುದ್ದಿ ಈಗ ಎಲ್ಲಿ ಹೋಗಿ ಮುಟ್ಟಿದೆ ಗೊತ್ತಾ? ಈ ಸುನಾಮಿ ಎಲ್ಲಿ ಹೋಗಿ ಮುಟ್ಟಿದೆ ಗೊತ್ತಾ? ಕೇವಲ ನಮ್ಮ ದೇಶದಲ್ಲಿ ಅಲ್ಲ ಸ್ನೇಹಿತರೆ, ಕೈಲಾಸಕ್ಕೂ ಹೋಗಿ ಮುಟ್ಟಿದೆ. ಕೈಲಾಸ ಅಂದರೆ ಶಿವ ಇರ್ತಾನಲ್ಲ, ಅಲ್ಲಿ ಅಲ್ಲ ಸ್ವಾಮಿ, ಇನ್ನೊಬ್ಬ ಗ್ರೇಟ್ ಪರ್ಸನ್ ಇರ್ತಾನೆ, ಅವನ ಹೆಸರೇ ನಿತ್ಯಾನಂದ. ಹೌದು, ಈಗ ನಿತ್ಯಾನಂದನಿಗೆ ಈ ಸುದ್ದಿ ಗೊತ್ತಾಗಿ ತುಂಬಾ ಖುಷಿಯಾಗಿಬಿಟ್ಟಿದ್ದಾರೆ. ಕೆಲವರು ಹೇಳುವ ಪ್ರಕಾರ ನಿತ್ಯಾನಂದ ವಿಜಯ್ ಏನಾದರೂ ಮುಖ್ಯಮಂತ್ರಿ ಆದರೆ ವಾಪಸ್ಸು ತಮಿಳುನಾಡಿಗೆ ಬರಬಹುದು ಅಂತ ಕೂಡ ಈಗ ಊಹಿಸ್ಕೊಂಡಿದ್ದಾರೆ. ಇದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳು, ಇದು ಊಹಾಪೋಹ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಜ ಸ್ನೇಹಿತರೆ. ಏನಪ್ಪ ಅಂದರೆ, ನೇರವಾಗಿ ಕೈಲಾಸಂ ದೇಶದ ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ಗಳು ಅಂದರೆ ಕಿಂಗ್ ಅಂದರೆ ರಾಜ ಆದಂತಹ ನಿತ್ಯಾನಂದ ಸ್ವಾಮಿಗಳಿಂದಲೇ ಒಂದು ನೇರವಾದಂತಹ ಪತ್ರ ಈಗ ವಿಜಯ್ ಅವರ ಕೈ ತಲುಪಿದೆ. ಅಲ್ಲಿ ಅವರಿಗೆ ಅಭಿನಂದನೆಗಳನ್ನು ಕೂಡ ಅವರು ಸೂಚಿಸಿದ್ದಾರೆ. ತುಂಬಾ ಖುಷಿಯಾಗಿಬಿಟ್ಟಿದ್ದಾರೆ. ಅಯ್ಯೋ ದೇವರೇ, ಏನಾಗೋಯ್ತು ಅಂತ ಅವರ ಮೆಚ್ಚಿನ ನಟ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅವರ ಸಿನಿಮಾಗಳೆಲ್ಲ ನಾನು ನೋಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹೀಗಾಗಿ ನಿತ್ಯಾನಂದ ಕಳಿಸಿರುವ ಈ ಒಂದು ಲೆಟರ್ ಈಗ ಎಲ್ಲರಲ್ಲೂ ಕೂಡ ಒಂದು ಹೊಸ ಶಾಕನ್ನೇ ಕೊಟ್ಟಿದೆ, ಅಚ್ಚರಿಗೊಳಿಸಿದೆ. ಯಾಕಪ್ಪ ಈ ಮನುಷ್ಯ ಇದ್ದ ಹಾಗೆ ಸಡನ್ನಾಗಿ ವಿಜಯ್ ಅವರಿಗೆ ಲೆಟರ್ ಬರೆದು ಅಭಿನಂದನೆಗಳನ್ನು ತಿಳಿಸಿದ್ದಾನೆ ಅಂತ. ಹೌದು ಸ್ನೇಹಿತರೆ, ವಿಜಯ್ ಅವರ ಗೆಲುವಿನ ಸುದ್ದಿ ತಿಳಿಯುತ್ತಿದ್ದ ಹಾಗೆ ಕೈಲಾಸದ ಪ್ರದೇಶದ ಪ್ರಧಾನಿ ಎನ್ನಲಾದಂತಹ ಮಾಸ್ಟರ್ ನಿತ್ಯಾನಂದ ಸ್ವಾಮಿ ಅವರು ಅಧಿಕೃತ ಪತ್ರದ ಮೂಲಕ ಶುಭಾಶಯವನ್ನು ಕೋರಿದ್ದಾರೆ. ಅಷ್ಟೇ ಅಲ್ಲದೆ ದಳಪತಿಯ ವಿಜಯ್ ಹಾಗೂ TVK ಪಕ್ಷದ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಕೈಲಾಸದ ಬಂದಿರುವ ಈ ಸಂದೇಶದಲ್ಲಿ ವಿಜಯ್ ಅವರ ಆಡಳಿತಕ್ಕೆ ಶುಭ ಹಾರೈಸಿದ್ದಾರೆ. ಹಿಂದೂ ಧರ್ಮದ ಸರ್ವೋಚ್ಚ ಪೀಠಾಧಿಪತಿ ಭಗವಾನ್ ನಿತ್ಯಾನಂದ ಪರಶಿವಂ ಅವರ ಆಶೀರ್ವಾದ ತಮಿಳುನಾಡಿನ ಜನರ ಮೇಲೆ, ವಿಜಯ್ ಅವರ ಮೇಲೆ ಮತ್ತು ಅವರ ಪಕ್ಷದ ಎಲ್ಲ ಕಾರ್ಯಕರ್ತರ ಮೇಲೆ ನಮ್ಮ ಒಂದು ಆಶೀರ್ವಾದ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಿಮ್ಮ ನಾಯಕತ್ವ ಸ್ಪಷ್ಟತೆ ಇದೆ, ನಿಮ್ಮ ನಾಯಕತ್ವದಲ್ಲಿ ಸ್ಪಷ್ಟತೆ ಇದೆ, ಶಕ್ತಿ ಮತ್ತು ಧಾರ್ಮಿಕ ಹಾದಿಯಲ್ಲಿ ನೀವು ಸಾಗಿರಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ತಮಿಳುನಾಡು ಜನರ ಕಲ್ಯಾಣ ಮತ್ತು ಸಮೃದ್ಧಿಗಾಗಿ ನಿಮ್ಮ ಆಡಳಿತ ಮಾರ್ಗದರ್ಶನ ನೀಡಲಿ ಅಂತ ನಿತ್ಯಾನಂದ ಸ್ವಾಮಿಗಳು ಹೇಳ್ಕೊಂಡಿದ್ದಾರೆ. ಹಾಗಾದರೆ ನಿತ್ಯಾನಂದಿಗೂ ವಿಜಯ್ಗೂ ಏನಾದರೂ ಸಂಬಂಧ ಇತ್ತಾ ಮೊದಲಿಂದನೇ? ಯಾಕಂದರೆ ಇದ್ದಕ್ಕಿದ್ದ ಹಾಗೆ ಅವರು DMK ಪಕ್ಷತೆ ಆಗಲಿ ಅಥವಾ AIDMK ಪಕ್ಷತೆ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷತೆ ಆಗಲಿ ಹೋಗಲಿ BJP ಪಕ್ಷತೆ ಆಗಲಿ ಯಾವುದಕ್ಕೂ ಸಂಬಂಧ ಇಟ್ಕೊಂಡಿರಲಿಲ್ಲ. ಯಾರಿಗೂ ಕೂಡ ಅವರು ಹತ್ತಿರ ಕೂಡ ಆಗಿರಲಿಲ್ಲ ಅಥವಾ ಯಾವುದೇ ಒಂದು ಲೆಟ್ರ್ ಕೂಡ ಬರೆದಿರಲಿಲ್ಲ. ಆದರೆ ವಿಜಯ್ ಮುಖ್ಯಮಂತ್ರಿ ಆದ ತಕ್ಷಣ ಈ ರೀತಿ ಪತ್ರ ಬರಿತಾ ಇದ್ದಾರೆ ಅಂದರೆ ಏನು ಕನೆಕ್ಷನ್ ಇದೆ ಅಂತ ಸಾಮಾನ್ಯವಾಗಿ ನಿಮ್ಮಂಥ ಜನರಿಗೆ ಆಗೋ ಒಂದು ಕುತೂಹಲ ಸ್ವಾಮಿ. ಈ ಒಂದು ಕುತೂಹಲ ಈಗ ಇಲ್ಲಿ ಕಂಡು ಬರ್ತಾ ಇದೆ. ಕೆಲವರಂತೂ ಇದರ ಬಗ್ಗೆ ಏನು ವಿಚಾರ ಮಾಡ್ಕೊಂಡಿದ್ದಾರೆ ಅಂದರೆ, ಒಂದು ವೇಳೆ TVK ಅಧ್ಯಕ್ಷರಾದಂತಹ ವಿಜಯ್ ಅವರು ಮುಖ್ಯಮಂತ್ರಿ ಆದರೆ ನಿತ್ಯಾನಂದ ವಾಪಸ್ಸು ತಮಿಳುನಾಡಿಗೆ ಬರ್ಬೋದು, ಇಲ್ಲಿ ತಮ್ಮ ಆಶ್ರಮವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಪ್ರಾರಂಭ ಮಾಡ್ಬೋದು ಅಂತ. ಆದರೆ ಸ್ನೇಹಿತರೆ, ಇದು ಕೇವಲ ಊಹಾಪೋಹ ನನ್ನ ಮಟ್ಟಿಗೆ. ಯಾಕಂದರೆ
ಇದು ಯಾಕಂದರೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಯಾರೋ ನೋಡಿ ಒಬ್ಬರು ಮುಖ್ಯಮಂತ್ರಿ ಆದ ತಕ್ಷಣ ಅಥವಾ ಯಾರೋ ಪ್ರಧಾನಮಂತ್ರಿ ಆದ ತಕ್ಷಣ ಹಲವಾರು ಜನ ಅವರನ್ನು ಶುಭಾಶಯಗಳನ್ನ ಕೋರಿ ಪತ್ರಗಳನ್ನ ಬರೆಯೋದು ಸಹಜ. ಆದರೆ ಈ ಒಂದು ಸಡನ್ನಾಗಿ ಏನೋ ನಿತ್ಯಾನಂದ ಅವರ ಈ ಒಂದು ಕಮ್ಯುನಿಕೇಷನ್ ಬಂದಿದ್ದ ತಕ್ಷಣ ಎಲ್ಲ ಊಹಾಪೋಹಗಳು ಪ್ರಾರಂಭವಾಗಿಬಿಡ್ತವೆ. ಆದರೆ ಇದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಯಾಕಂದರೆ ಇದು ಸಾಮಾನ್ಯ. ಯಾವ ವ್ಯಕ್ತಿ ಒಬ್ಬ ಮಂತ್ರಿ ಆದಾಗ ಅವ್ರನ್ನ ಶುಭ ಕೋರಿಸೋದು, ಕಂಗ್ರ್ಯಾಚುಲೇಟ್ ಮಾಡೋದು, ಅವ್ರಿಗೆ ಲೆಟರ್ ಬರೆಯೋದು, ಫೋನ್ ಕಾಲ್ ಮಾಡೋದು ತುಂಬಾ ಕಾಮನ್. ಹೀಗಾಗಿ ಇದರ ಬಗ್ಗೆ ನಾವು ಅಷ್ಟಕ್ಕೆ ಮಾತ್ರ ಹೇಳಬಲ್ಲೆವು. ಆದರೆ ರಾಜಕೀಯ ತಜ್ಞರು ಹೇಳೋ ಪ್ರಕಾರ ಏನೀಗ 108 ಜನ ಶಾಸಕರೊಂದಿಗೆ ವಿಜಯ್ ಮೈನಾರಿಟಿ ಸರ್ಕಾರವನ್ನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇದು ತುಂಬ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ಈ ಕಾಂಗ್ರೆಸ್ ಮೇಲೋ CPIM ಅಥವಾ ಇಂಡಿಪೆಂಡೆಂಟ್ ಮೇಲೆ ಡಿಪೆಂಡ್ ಆಗಿ ಸರ್ಕಾರ ಮಾಡಿದರೆ ಹೆಚ್ಚು ದಿನ ಉಳಿಯೋದಿಲ್ಲ ಅನ್ನುವ ಒಂದು ಮಾತುಕತೆ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಹೌದು ಸ್ನೇಹಿತರೆ, ಯಾಕಂದರೆ ನಿಮಗೆ ಮೆಜಾರಿಟಿ ಇಲ್ಲ ಅಂದರೆ ಹೊರಗಿದ್ದಂತಹ ಈ ಶಾಸಕರೇನಿದ್ದಾರೆ, ಹೊರಗಿನ ಪಕ್ಷಗಳೇನಿದಾವೆಲ್ಲ ನಿಮ್ಮನ್ನು ಯಾವ ರೀತಿ ಆಟ ಆಡಿಸ್ತಾ ಇದ್ದಾರೆ ಅಂದರೆ ನಿಮಗೆ ಗೊತ್ತು. ಹಿಂದೆ ಇಂಥ ಮೈನಾರಿಟಿ ಸರ್ಕಾರಗಳು ಆದಾಗಲೆಲ್ಲ ಆ ಸರ್ಕಾರಗಳು ಕತ ಕುದಿಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕಂದರೆ ಹೊರಗಿನವರು ಆಟ ಆಡಿಸ್ತಾರಲ್ಲ, ಅವ್ರ ಬೇಡಿಕೆಗಳನ್ನು ಅವರು ಪ್ರತಿದಿನ ಕಾಪಾಡಲೇಬೇಕು, ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮನ್ನು ಕೆಳಗಿಳಿಸ್ತೀವಿ ಅನ್ನೋ ಒಂದು ಧಮಕಿನ ಆವಾಗ ಹಾಕ್ತಾ ಇರ್ತಾರೆ. ಅಷ್ಟಾಕೆ ಯಾಕಂದರೆ ಈಗ ವಿಜಯ್ ಕೊಟ್ಟಿರುವಂಥ ಭರವಸೆಗಳನ್ನು ಕೇಳಿದರೆ ಅವರು ಅವುಗಳನ್ನೆಲ್ಲ ಪೂರೈಸೋಕ್ಕೆ ಸಾಧ್ಯವಾ? ಯಾಕಂದರೆ ಅವರು ಕೊಟ್ಟಿರುವ ಗ್ಯಾರಂಟಿಗಳು ಅಂತೂ ಕೇಳಿದರೆ ತಲೆ ತಿರುಗಿ ಹೋಗುತ್ತೆ. ಯಾಕಂದರೆ ಎಲ್ಲಿಂದ ದುಡ್ಡು ಬರುತ್ತೆ ಸ್ವಾಮಿ ಇಷ್ಟೀಗ? ಏನು ಇವರು ಸಿನಿಮಾದಲ್ಲಿ ದುಡ್ಡು ಗಳಿಸಿದ್ದಾರೆ ಅಂದ್ಬಿಟ್ಟು ಬಿರ್ರಿಯಾಗಿ ಕೊಡೋಕ್ಕಾಗತ್ತಾ ಕೈಯಿಂದ? ದೇವರಾಣೆ ಇಲ್ಲ, ದೇವರಾಣೆ ಕೊಡೋಕ್ಕಾಗೋದಿಲ್ಲ. ತಮ್ಮ ಕೈಯಿಂದ ಒಂದು ಬಿಡಿಗಾಸು ಕೂಡ ಅವ್ರಿಗೆ ಖರ್ಚು ಮಾಡೋಕ್ಕೆ ಆಗೋದಿಲ್ಲ. ಸರ್ಕಾರದಲ್ಲಿ ಬಂದಾಗ ಸರ್ಕಾರದ ದುಡ್ಡನ್ನೇ ಖರ್ಚು ಮಾಡಬೇಕು. ಸರ್ಕಾರದ ದುಡ್ಡು ಅಂದರೆ ಯಾರ್ದಪ್ಪ? ಟ್ಯಾಕ್ಸ್ ಕಟ್ಟಿರುವಂಥವ್ರ ದುಡ್ಡನ್ನು ಅವರು ಖರ್ಚು ಮಾಡಬೇಕು. ಅವರು ಕೊಟ್ಟಂತಹ ಗ್ಯಾರಂಟಿಗಳು ನೋಡಿದರೆ ನಡುಕ ಬರುತ್ತೆ ಸ್ನೇಹಿತರೆ. ಅದನ್ನು ಹೇಗೆ ಅವರು ಮಾಡ್ತಾರೆ? ಯಾಕಂದರೆ TVK ಪ್ರಣಾಳಿಕೆಯಲ್ಲಿ ಭರವಸೆಗಳು ತುಂಬಾ ಇವೆ. ಒಂದನೇದು ಮಹಿಳೆಯರಿಗೆ 2,500 ರೂಪಾಯಿ ತಿಂಗಳ ಕೊಡ್ತೀನಿ. ಇದು ಕರ್ನಾಟಕದಲ್ಲಿ 2,000 ರೂಪಾಯಿ ಇದೆ. ಅವರೇನು ಹೇಳಿದ್ದಾರೆ ಅಂದರೆ ತಮಿಳುನಾಡಿನಲ್ಲಿ 2,500 ರೂಪಾಯಿ ಕೊಡ್ತೀನಿ ಮಹಿಳೆಯರಿಗೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದರೆ ಈ ಬಜೆಟ್ನಲ್ಲಿ ಅವರು ಹೇಗೆ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಎರಡನೇದು ಸಣ್ಣ ರೈತರ ಬೆಳೆ ಸಾಲ ಮನ್ನಾ. ಹೌದು, ಎರಡನೇದು ಏನಂದರೆ ಸಣ್ಣ ರೈತರ ಸಾಲವನ್ನು ನಾನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೂರನೇದು ವೃದ್ಧರು ವಿಧವೆಯರಿಗೆ ಮಾಸಿಕ 3,000 ರೂಪಾಯಿ ಭತ್ಯೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿ ತಿಂಗಳು ಅವರಿಗೆ 3,000 ರೂಪಾಯಿ ನಾವು ಕೊಡ್ತೀವಿ. ಅವ್ರಿಗೆ ಮಹಿಳೆಯರೆಲ್ಲ ವೃದ್ಧರಾಗಿದ್ದರೆ ವಯಸ್ಸಾದವರಿಗೆ ವಿಧವೆಯರಿಗೆ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಸೋದರಿಯರಿಗೆ ಮಗಳಿಗೆ ಮದುವೆಗೆ 8 ಗ್ರಾಮ್ ಚಿನ್ನ. ಅಯ್ಯೋ ದೇವರೇ, ಎಲ್ಲಿಂದ ತರ್ತಾರಪ್ಪ ಇದನ್ನೆಲ್ಲ? 8 ಗ್ರಾಮ್ ಚಿನ್ನ. ಇವತ್ತು ಚಿನ್ನದ ಬೆಲೆ ಗೊತ್ತೇನ್ರಿ ನಿಮಗೆ? ಚಿನ್ನದ ಬೆಲೆ ಗೊತ್ತಾ ನಿಮಗೆ ಎಷ್ಟು ಹೋಗಿದೆ ಅಂತ? ದೇವರಾಣೆ ಕೇಳಿದರೆ ಹೆದರಿಕೆ ಆಗುತ್ತೆ. ಆಶ್ವಾಸನೆಗಳನ್ನ ಕೊಡುವಾಗ, ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಾಗ ಈ ಮನಸ್ಸಿಗೆ ಏನು ಬರುತ್ತೋ ಹೇಳಿಬಿಡ್ತಾರೆ. ಯಾಕೆ ಹೇಳಿ? ಇಲೆಕ್ಷನ್ ಗೆಲ್ಲಕ್ಕೆ. ಆದರೆ ಇಲೆಕ್ಷನ್ ಗೆದ್ದ ಮೇಲೆ ಬರುತ್ತೆ ನೋಡಿ ಫಜೀತಿಗಳು ಸ್ಟಾರ್ಟ್ ಆಗುತ್ತೆ, ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಹೀಗಾಗಿ ಇವರು ಹೇಳಿರೋದು 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ. ಎಲ್ಲಿಂದ ಕೊಡ್ತಾರೆ ನೋಡೋಣ. ಮುಂದೆ 200 ಯೂನಿಟ್ ವಿದ್ಯುತ್ ಉಚಿತ, ಎಲೆಕ್ಟ್ರಿಸಿಟಿ ಫ್ರೀ, ನಿನಗೂ ಫ್ರೀ 200 ಯೂನಿಟ್ಟು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅದನ್ನೆಲ್ಲಿಂದ ತಂದು ಕೊಡ್ತಾರೆ ಅಂತ. ಮುಂದೆ ಎಲ್ಲಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇರೋದು ಇಲ್ಲೇ ನೋಡಿ. ಪ್ರತಿ ವರ್ಷ 6 ಉಚಿತ ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸ್ವಾಮಿ, ಈಗ ಮೊದಲೇ ಸಿಲಿಂಡರ್ ಸಿಗ್ತಾ ಇಲ್ಲ. ಈ ಇರಾನ್ ವಾರು, ಈ ಟ್ರಂಪು ಹುಚ್ಚಾಟದಿಂದ ಎಲ್ಲ ಬಂದಾಗ್ಬಿಟ್ಟು ಈ ಒಂದು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ 6 ಉಚಿತ ಸಿಲಿಂಡರ್ಗಳನ್ನ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ನೋಡ್ರಿ, ತಿಂಗಳಿಗೆ 2,500 ರೂಪಾಯಿ, ಕರೆಂಟ್ ಫ್ರೀ, ಜೊತೆಗೆ 6 ಸಿಲಿಂಡರ್ ಫ್ರೀ. ಇನ್ನೇನ್ರಿ ಬೇಕು ನಿಮಗೆ? ಮತ್ತು ನಿಮಗೆ ರೇಷನ್ ಫ್ರೀ. ಆರಾಮಾಗಿ ಕುತ್ಕೊಂಡು ಬೀಚ್ ಮೇಲೆ ನೀವು ಊಟ ಮಾಡಿಕೊಂಡು, ನಿದ್ದೆ ಮಾಡಿಕೊಂಡು, TV ನೋಡಿಕೊಂಡು, ಯಾಕಂದರೆ TVಗೂ ಕರೆಂಟ್ ಫ್ರೀ ಇದೆ. 200 ಯೂನಿಟ್ಟು ಫುಲ್ ಡೇ ಆ್ಯಂಡ್ ನೈಟ್ ಹಾಕ್ಕೊಂಡು ನೀವು ಕ್ರಿಕೆಟ್ ಮ್ಯಾಚ್ ನೋಡಿ, IPL ನೋಡಿ, ಸಿನಿಮಾ ನೋಡಿ, ಎಲ್ಲ ಮಜಾ ಮಾಡಿ ತಿಂದು ಉಂಡು ಆರಾಮಾಗಿರ್ಬೋದು. ಯಾರೂ ಕೆಲಸ ಮಾಡೋಂಗಿಲ್ಲ. ತಮಿಳ್ನಾಡಿಗೆ ಹೋಗ್ಬಿಟ್ರೆ ನೀವು ಆಧಾರ್ ಕಾರ್ಡ್ ಮಾಡ್ಕೊಳ್ಳಿ, ಆರಾಮಾಗಿರ್ಬೋದು. ಮುಂದೆ
ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 5 ಲಕ್ಷ ಬಡ್ಡಿ ರಹಿತ ಸಾಲ. ತಗೊಳಪ್ಪ ನೀನು, ಅದು ಸಾಲ ತೊಗೊಂಡು ಮಜಾ ಮಾಡ್ಕೊಂಡು ಇರ್ಬೋದು. ಅದು ಕೂಡ ನೀವು ಬ್ಯಾಂಕಲ್ಲಿ ಇಟ್ಬಿಟ್ಟು ಮಜಾ ಮಾಡ್ಕೊಂಡು ಇರ್ಬೋದು. ಮುಂದೆ ಪದವೀಧರರಿಗೆ 4,000 ರೂಪಾಯಿ ಭತ್ಯೆ. ನೀವೇನೋ ಡಿಗ್ರಿ ತೊಗೊಂಡ್ರೆ ನಿಮಗೇನಾದರೂ ಕೆಲಸ ಸಿಗಲಿಲ್ಲ ಅಂದರೆ 4,000 ರೂಪಾಯಿ ಭತ್ಯೆ ಸಿಗುತ್ತೆ. ಜೊತೆಗೆ ಡಿಪ್ಲೊಮಾ ಮಾಡಿದವರಿಗೆ 2,500 ಸಿಗುತ್ತೆ. ನೀವು ಒಂದೇ ಕೆಲಸ ಮಾಡಬೇಕು. ಫಸ್ಟು ಡಿಗ್ರಿ ಪಡ್ಕೊಳ್ಳಿ, ಇಲ್ಲ ಡಿಪ್ಲೊಮಾ ಮಾಡಿ, 2,500 ರೂಪಾಯಿ ಸಿಗುತ್ತೆ, ಆರಾಮಾಗಿರಿ. ಜೊತೆಗೆ ನಿಮಗೆ 2,500 ರೂಪಾಯಿ, ಹೆಣ್ಮಕ್ಳಾದರೆ 2,500 ರೂಪಾಯಿ ನಿಮಗೆ ತಿಂಗಳ ಬರುತ್ತೆ. ಜೊತೆಗೆ ಚಿನ್ನ ಸಿಗುತ್ತೆ, ಜೊತೆಗೆ ನಿಮಗೆ ರೇಷನ್ ಸಿಗುತ್ತೆ, ಜೊತೆಗೆ ನಿಮಗೆ ಕರೆಂಟ್ ಫ್ರೀ ಸಿಗುತ್ತೆ, ಜೊತೆಗೆ ನಿಮಗೆ ಸಿಲಿಂಡರ್ ಫ್ರೀ ಸಿಗುತ್ತೆ. ಇದೆಲ್ಲ ತೊಗೊಂಡ್ಬಿಟ್ಟು ನೀವು ಆರಾಮಾಗಿರ್ಬೋದು. ನನ್ನ ಪ್ರಕಾರ ನೀವೇನಾದರೂ ಡಿಗ್ರಿ ಮಾಡಿದರೆ 4 + 2,500 ನೋಡಿ, ಹೆಚ್ಚು ಕಡಿಮೆ ನಿಮಗೆ ಒಂದು 6,500 ರೂಪಾಯಿ ಸಿಗುತ್ತೆ. ಜೊತೆಗೆ ಎಲ್ಲ ಫ್ರೀ. ಅಂದರೆ ನೀವು ಕುತ್ತಲ್ಲೇ 6,500 ರೂಪಾಯಿ ತೊಗೊಂಡ್ಬಿಟ್ಟು 6,500 ತೊಗೊಂಡು ಆರಾಮಾಗಿ ಜೀವನ ನೀವು ತಮಿಳುನಾಡಲ್ಲಿ ಮಾಡಬಹುದು. ನಿಮ್ಮ ಅನಿಸಿಕೆ ಏನು ಹೇಳಿ ಸ್ನೇಹಿತರೆ? ಈ ಥರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟು ಎಲ್ಲಿಂದ ದುಡ್ಡು ತರ್ತಾರೆ? ಇವರಿಗೆ ಮೇಲಾಗಿ ಕೇಂದ್ರ ಸರ್ಕಾರದ ಸಹಾಯ ಕೂಡ ಸಿಗೋದಿಲ್ಲ. ಇಲ್ಲಿ ಇವರೇ ಟ್ಯಾಕ್ಸನ್ನು ಎತ್ತಬೇಕು, ಇವರೇ ಬಡವರಿಗೆ ಕೊಡಬೇಕು. ಈಗೇನು ಮಾಡ್ತಾರೆ ಅಂದರೆ ಎಲ್ಲ ಕಡೆ ಎಲ್ಲವನ್ನ ಬೇರೆ ಕಡೆ ಹೆಚ್ಚಿಗೆ ಮಾಡ್ತಾರೆ, ಬಡವರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ದಿನ ಓಡುತ್ತೆ ಈ ಸ್ಕೀಮ್ಗಳು? ಹಿಮಾಚಲ ಪ್ರದೇಶದಲ್ಲಿ ನೋಡಿ, ತೆಲಂಗಾಣ ನೋಡಿ, ನಮ್ಮ ಕರ್ನಾಟಕದಲ್ಲಿ ನೋಡಿ, ಆಗಲೇ ಈ ಎಲ್ಲ ಸ್ಕೀಮ್ಗಳು ಹೆಚ್ಚು ಕಡಿಮೆ ಫ್ಲಾಪ್ ಆಗ್ತಾ ಬರ್ತಾ ಇವೆ. ಸರ್ಕಾರ ನೌಕರಿಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಇವರಿಗೆ. ಮುಂದೇನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ತಮಿಳುನಾಡಲ್ಲಿ ಒಂದು ಸುನಾಮಿ ಬಂದಿದ್ದಂತೂ ನಿಜ. ಈ ಸುನಾಮಿ ಎಷ್ಟು ವರ್ಷ, ಎಷ್ಟು ತಿಂಗಳು, ಎಷ್ಟು ದಿನ ಓಡುತ್ತೆ, ಯಾರ ಸಪೋರ್ಟ್ ಮೇಲೆ ಎಷ್ಟು ದಿನ ಇರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ನನ್ನ ಪ್ರಕಾರ TVK ಅಂದರೆ ವಿಜಯ್ ಅವರ ಪಕ್ಷ ಏನಾದರೂ ಅವರು ಮುಖ್ಯಮಂತ್ರಿ ಆದರೆ ಅವರ ಪ್ರಾರಂಭ ಸ್ಟಾರ್ಟ್ ಆಗೋದೇ ICU ಇಂದ. ನೋಡೋಣ ಅಲ್ಲಿ ಏನಾಗುತ್ತೆ, ಮುಂದೆ ಕಾದು ನೋಡೋಣ. ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಮ ಅನಿಸಿಕೆ ಏನಂತ ಹೇಳಿಬಿಡಿ, ಯಾಕಂದರೆ ಎಲ್ಲರಿಗೂ ಬೇಕೇ ಬೇಕು. ನಿಮ್ಮ ಅನಿಸಿಕೆ, ನಿಮ್ಮ ಅನುಭವ ಇದರ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋಗಾಗಿ ಕಾಯಿರಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.